Einstein's explanation of photoelectric effect. Einstein's explanation of photoelectric effect. According to Einstein, collision between photon in the electromagnetic radiation and free electron in the metal or matter is called photoelectric effect. ಐನ್ಸ್ಟೀನ್ ಪ್ರಕಾರ ಈ ಲೈಟಲ್ಲಿರ್ತಕ್ಕಂಥ ಫೋಟಾನು ಮತ್ತು ಈ ಮೆಟಲಲ್ಲಿರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ ಒಂದಕ್ಕೊಂದು ಕೊಲೈಡ್ ಆದರೆ ಡಿಕ್ಕಿ ಹೊಡೆದ್ರೆ ಅದಕ್ಕೆ ಅವನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾನೆ. ಸೊ ಇಲ್ಲಿ ಆ ಒಂದು ಲೈಟ್ ಇಂದ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದ ಬಂದಿರತಕ್ಕಂಥ ಒಂದು ಸಿಂಗಲ್ ಫೋಟಾನ್ ತಗೊಂಡಿದೀವಿ, ಅಜ್ಯೂಮ್ ಮಾಡ್ಕೊಂಡಿದೀವಿ. ಆ ಸಿಂಗಲ್ ಫೋಟಾನ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ E is equal to h nu. H is the Planck's constant and nu is the frequency of the light or radiation. ಇದು ಮೆಟಲ್. ಆ ಮೆಟಲ್ ಅಲ್ಲಿ ಇರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ಸ್ಗಳು. ಈ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ಆಟಮ್ ಟು ಆಟಮ್ ಥ್ರೂಔಟ್ ದ ಮೆಟಲ್, ಬಟ್ ದೇ ಡು ನಾಟ್ ಏಬಲ್ ಟು ಕಮ್ ಔಟ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೆಟಲ್ ಬಿಕಾಸ್ ಆಫ್ ಸರ್ಫೇಸ್ ಫೋರ್ಸ್ ಆರ್ ಸರ್ಫೇಸ್ ಬ್ಯಾರಿಯರ್. ಈ ಒಂದು ಫ್ರೀ ಎಲೆಕ್ಟ್ರಾನ್ಸ್ಗಳು ಆಟಮ್ ಇಂದ ಆಟಮ್ಗೆ ಥ್ರೂಔಟ್ ದ ಮೆಟಲ್ ಮೂವ್ ಆಗ್ತವೆ. ಆದ್ರೆ ಮೆಟಲ್ ಸರ್ಫೇಸ್ ಇಂದ ಹೊರಗೆ ಬರ್ತಕ್ಕಂಥ ಎಬಿಲಿಟಿ ಅವಕ್ಕೆ ಇರೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸರ್ಫೇಸ್ ಫೋರ್ಸ್ ಇರುತ್ತೆ ಅಥವಾ ಸರ್ಫೇಸ್ ಬ್ಯಾರಿಯರ್ ಇರುತ್ತೆ. ಅದರ ಪಾಸಿಟಿವ್ ಚಾರ್ಜು ಆ ಎಲೆಕ್ಟ್ರಾನ್ ಅನ್ನ ಒಂದು ಅಟ್ರಾಕ್ಟ್ ಮಾಡ್ಕೊಂಡು ಬೌಂಡ್ ಮಾಡಿರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಎನರ್ಜಿ ಆಫ್ ದ ಫೋಟಾನು ಆ ಒಂದು ಮ್ಯಾಟರ್ ಜೊತೆಗೆ ಇಂಟ್ರಾಕ್ಟ್ ಆದಾಗ, ಮೆಟಲ್ ಜೊತೆಗೆ ಇಂಟ್ರಾಕ್ಟ್ ಆದಾಗ, ಎನರ್ಜಿ ಆಫ್ ದ ಫೋಟಾನ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಟು ಎನಿ ಒನ್ ಆಫ್ ದ ಎಲೆಕ್ಟ್ರಾನ್. ಆ ಫೋಟಾನ್ ಅಲ್ಲಿರ್ತಕ್ಕಂಥ ಎನರ್ಜಿ ಅಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಎಲೆಕ್ಟ್ರಾನ್ಗೆ ಕಂಪ್ಲೀಟ್ ಟ್ರಾನ್ಸ್ಫರ್ ಆಗುತ್ತೆ. ಈ ಎಲೆಕ್ಟ್ರಾನ್ ಒಂದಿಷ್ಟು, ಈ ಎಲೆಕ್ಟ್ರಾನ್ ಒಂದಿಷ್ಟು, ಈ ರೀತಿ ಟ್ರಾನ್ಸ್ಫರ್ ಆಗಲ್ಲ. ಆ ಒಂದು ಫೋಟಾನ್ ಕೊಟ್ಟಿರ್ತಕ್ಕಂಥ ಎನರ್ಜಿ ಆ ಒಂದು ಎಲೆಕ್ಟ್ರಾನಿಗೆ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಆ ಒಂದು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಎಲೆಕ್ಟ್ರಾನು, ಆಗ ದಟ್ ಎಲೆಕ್ಟ್ರಾನ್ ಈಸ್ ವೈಬ್ರೇಟ್ಸ್ against the surface force that it is come out from the surface of the metal. ಆ ಒಂದು ಎಲೆಕ್ಟ್ರಾನ್ ವೈಬ್ರೇಟ್ ಆಗಿ ಆಮೇಲೆ ಆ ಒಂದು ಮೆಟಲ್ ಸರ್ಫೇಸ್ ಇಂದ ಹೊರಗೆ ಎಮಿಟ್ ಆಗುತ್ತೆ. ಅಂದ್ರೆ ಇಲ್ಲಿ ಏನ್ ಗೊತ್ತಾಯ್ತು, ಒಂದು ಫೋಟಾನ್ ಇನ್ಸಿಡೆಂಟ್ ಆದಾಗ ಅದರಿಂದ ಒಂದು ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗಲಿಕ್ಕೆ ಮಿನಿಮಮ್ ಎನರ್ಜಿ ಬೇಕು. ದಟ್ ಮಿನಿಮಮ್ ಎನರ್ಜಿ ಇಸ್ ಕಾಲ್ಡ್ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್. ಇಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ W or Φ0. So minimum energy required to liberate the electron from the photometal is called photoelectric work function. ಆ ಫೋಟೋಮೆಟಲ್ ಇಂದ ಎಲೆಕ್ಟ್ರಾನ್ ಜಸ್ಟ್ ಎಮಿಟ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿಗೆ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಇದರ ಸಿಂಬಲ್ W ಅಥವಾ Φ0 ಅಂತ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಆ ಇನ್ಸಿಡೆಂಟ್ ಫೋಟಾನ್ ಅಲ್ಲಿ ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ತಗೊಳ್ಳಿ. ಆಗ ವರ್ಕ್ ಫಂಕ್ಷನ್ ಸಹಿತ 2 ಎಲೆಕ್ಟ್ರಾನ್ ವೋಲ್ಟ್ ಐತಿ ಅಂತಂದ್ರೆ ಎಲೆಕ್ಟ್ರಾನ್ ಇಸ್ ಜಸ್ಟ್ ಎಮಿಟೆಡ್. ಎಲೆಕ್ಟ್ರಾನ್ ಜಸ್ಟ್ ಎಮಿಟ್ ಆಗುತ್ತೆ. ಇಟ್ ವಿಲ್ ನಾಟ್ ಸ್ಟಾರ್ಟ್ ಟು ಮೂವ್. ಹಾಗಾದ್ರೆ ಎಲೆಕ್ಟ್ರಾನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಎನರ್ಜಿ 3 ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ಅನ್ಕೊಳ್ಳಿ. ಇನ್ಸಿಡೆಂಟ್ ಫೋಟಾನ್ ಅಲ್ಲಿರೋ ಎನರ್ಜಿ 3 ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ತಗೊಳ್ಳಿ. ಇಲ್ಲಿ ವರ್ಕ್ ಫಂಕ್ಷನ್ ಆಫ್ ದ ಗಿವನ್ ಮೆಟಲ್ ಇಸ್ ಕಾನ್ಸ್ಟೆಂಟ್. ಇದು ಈ ಒಂದು ವರ್ಕ್ ಫಂಕ್ಷನ್ ಬೇರೆ ಬೇರೆ ಮಟೀರಿಯಲ್ಸ್ ಅಲ್ಲಿ ಬೇರೆ ಬೇರೆ ಇರುತ್ತೆ. ಸೀಸಿಯಂ ಅಲ್ಲಿ ಮಿನಿಮಮ್ ಇದೆ ನಿಯರ್ಲಿ 2.33 ಎಲೆಕ್ಟ್ರಾನ್ ವೋಲ್ಟ್. ಅದೇ ರೀತಿ ಪ್ಲಾಟಿನಮ್ ಅಲ್ಲಿ ಹೈಯೆಸ್ಟ್ ಇದೆ ನಿಯರ್ಲಿ 5.6 ಎಲೆಕ್ಟ್ರಾನ್ ವೋಲ್ಟ್. ಈ ರೀತಿ ಆ ಒಂದು ಬೇರೆ ಬೇರೆ ಮಟೀರಿಯಲ್ಸ್ ಅಲ್ಲಿ ಆ ಒಂದು ವರ್ಕ್ ಫಂಕ್ಷನ್ ಬೇರೆ ಬೇರೆ ಇರುತ್ತೆ. ಬಟ್ ಇನ್ ದ ಗಿವನ್ ಮೆಟಲ್ ವರ್ಕ್ ಫಂಕ್ಷನ್ ಇಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ವರ್ಕ್ ಫಂಕ್ಷನ್ ಬೇಕಾಗಿರೋದು 2 ಎಲೆಕ್ಟ್ರಾನ್ ವೋಲ್ಟ್. ಆಗ 3 ಎಲೆಕ್ಟ್ರಾನ್ ಎಲ್ಲ ಕಂಪ್ಲೀಟ್ 3 ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ ಬೈ ದ 2 ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿ. ಈಗ ಇಟ್ಟು ಆ ಎಲೆಕ್ಟ್ರಾನ್ ಅಲ್ಲಿ 1 ಎಲೆಕ್ಟ್ರಾನ್ ವೋಲ್ಟ್ ಎಕ್ಸಸ್ ಹೋಗ್ಕೊಂಡಿದೆ. Due to this excess energy, this electron will start to move with the definite kinetic energy. ಆ ಒಂದು ಎಮಿಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಕೈನೆಟಿಕ್ ಎನರ್ಜಿಯಿಂದ. ಅಂದ್ರೆ ಏನ್ ಗೊತ್ತಾಯ್ತು,
ಯಾವಾಗ ಇನ್ಸಿಡೆಂಟ್ ಅಂದ್ರೆ ಎಲೆಕ್ಟ್ರಾನು ಎಕ್ಸ್ಟ್ರಾ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ವರ್ಕ್ ಫಂಕ್ಷನ್ಗಂತನೋ ಅಥವಾ ಲಿಬರೇಟ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿಗಂತನೋ ಎಕ್ಸಸ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಾಗ, ಜಾಸ್ತಿ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಾಗ ದಟ್ ಎಕ್ಸಸ್ ಎನರ್ಜಿಯಿಂದ ಎಲೆಕ್ಟ್ರಾನ್ ಫೋಟೋ ಎಲೆಕ್ಟ್ರಾನ್ ಗೆಟ್ಸ್ ದ ಕೈನೆಟಿಕ್ ಎನರ್ಜಿ. ಹಾಗಾಗಿ ಆಗ ಆ ಒಂದು ಎಲೆಕ್ಟ್ರಾನ್ ಅಲ್ಲಿ ಕೈನೆಟಿಕ್ ಎನರ್ಜಿ 1 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಅದೇ ರೀತಿ 4 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಇರ್ತಕ್ಕಂಥ ಫೋಟಾನ್ ಇಂಟ್ರಾಕ್ಟ್ ಆಯಿತು ಅಂತಂದ್ರೆ ಆಗ 2 ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿಯಿಂದ ಎಮಿಟ್ ಆಗುತ್ತೆ. ನೆಕ್ಸ್ಟ್ ಇನ್ನೂ 2 ಎಲೆಕ್ಟ್ರಾನ್ ಎಕ್ಸಸ್ ಉಳಿತಲ್ಲ, ಆ 2 ಎಕ್ಸಸ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ವೋಲ್ಟ್ ಇಂದ ಅದು ಕೈನೆಟಿಕ್ ಎನರ್ಜಿ ಆಗುತ್ತೆ. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಬಿಕಮ್ಸ್ 2 ಎಲೆಕ್ಟ್ರಾನ್ ವೋಲ್ಟ್ ವೆನ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ is 4 ಎಲೆಕ್ಟ್ರಾನ್ ವೋಲ್ಟ್ and work function of the metal is 2 electron volt is constant. ಹಾಗಾದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ energy can neither be created nor be destroyed. It can be transferred from one form to another form. According to that, energy of the incident photon E ಇದೆ. ಹಾಗಾದ್ರೆ ಆ ಒಂದು ಫೋಟಾನ್ ಕೊಟ್ಟಿರ್ತಕ್ಕಂಥ ಎನರ್ಜಿಯಿಂದ 2 ಪ್ರೋಸೆಸ್ಗಳು ನಡೆದು ಅಂತ ಗೊತ್ತಾಯ್ತು. ಒಂದು, ಎಲೆಕ್ಟ್ರಾನ್ ಲಿಬರೇಟ್ ಆಗಿದೆ, ಅದಕ್ಕೆ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಎರಡನೇದು, ಆ ಎಲೆಕ್ಟ್ರಾನು ಕೈನೆಟಿಕ್ ಎನರ್ಜಿ ಪಡ್ಕೊಂಡಿದೆ. ಈ ರೀತಿ ಅಲ್ಲಿ ಆಗಿರ್ತಕ್ಕಂಥ ವರ್ಕ್ ಫಂಕ್ಷನ್ ಮತ್ತು ಕೈನೆಟಿಕ್ ಎನರ್ಜಿ ಎರಡನ್ನು ಸಮ ತಗೊಂಡಾಗ ಆ ಫೋಟಾನ್ ಕೊಟ್ಟಿರ್ತಕ್ಕಂಥ ಎನರ್ಜಿ ಈಕ್ವಲ್ ಆಗುತ್ತೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹಾಗಾಗಿ E is equal to W plus K. ಹಾಗಾದ್ರೆ ಎನರ್ಜಿ ಆಫ್ ದ ಫೋಟಾನ್ ಇಕ್ವೇಶನ್ ಗೊತ್ತಿದೆ, hν, W ಅಥವಾ φ0 ಸಿಂಬಲ್ ಯಾವ್ದಾದ್ರು ತಗೊಳ್ಳಿ, ಅಂಡ್ ಕೈನೆಟಿಕ್ ಎನರ್ಜಿ ಇಸ್ ದ half mv square. So hν is equal to W plus half mv square. This is called Einstein's photoelectric equation. Here h is the Planck's constant, nu is the frequency of the incident light or radiation, W is the work function of the photometal, m is the mass of the emitted electron, and v is the velocity of the emitted photoelectron. ಇಲ್ಲಿ ಆ ಒಂದು ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಅನ್ನು ಸಹಿತ ಎಕ್ಸ್ಪ್ಲೈನ್ ಮಾಡ್ತೀವಿ ಯೂಸಿಂಗ್ ದಿಸ್ photoelectric equation. We know that first one is photoelectric effect is instantaneous or sudden process. ಹಾಗಾದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯಾಕೆ ಸಡನ್ ಆಗಿ ನಡೆಯುತ್ತೆ, ಇನ್ಸ್ಟಂಟೇನಿಯಸ್ ಆಗಿದೆ? ಇಲ್ಲಿ ಲಾರ್ಜರ್ ಪಾರ್ಟಿಕಲ್ಸ್ಗಳು ಕೊಲೈಡ್ ಆಗಲಿಕ್ಕೆ ತಗೊಳ್ತಕ್ಕಂಥ ಟೈಮ್ ಈಸ್ ಆಲ್ಸೋ ಲಾರ್ಜ್. ಹಾಗಾದ್ರೆ ಸ್ಮಾಲರ್ ಪಾರ್ಟಿಕಲ್ಸ್ಗಳು ಕೊಲೈಡ್ ಆಗಲಿಕ್ಕೆ ತಗೊಳ್ತಕ್ಕಂಥ ಟೈಮ್ ಈಸ್ ಲೆಸ್, ಶಾರ್ಟ್. ಹಾಗೇನೆ ಇಲ್ಲಿ ಇನ್ಸಿಡೆಂಟ್ ಆಗ್ತಕ್ಕಂಥ ಫೋಟಾನ್ ಈಸ್ ನ್ಯಾನೋ ಪಾರ್ಟಿಕಲ್ ಆರ್ ಮೈಕ್ರೋ ಪಾರ್ಟಿಕಲ್, ಅಂಡ್ ಎಮಿಟ್ ಆಗ್ತಕ್ಕಂಥ ಫೋಟೋ ಎಲೆಕ್ಟ್ರಾನ್ ಈಸ್ ಆಲ್ಸೋ ಎ ನ್ಯಾನೋ ಪಾರ್ಟಿಕಲ್. ಹಾಗಾದ್ರೆ ಐನ್ಸ್ಟೈನ್ ಪ್ರಕಾರ ಎಲೆಕ್ಟ್ರಾನ್ ಮತ್ತು ಫೋಟಾನು ಕೊಲೈಡ್ ಆದ್ರೆ ಅದೇ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಾಗಾದ್ರೆ 2 ನ್ಯಾನೋ ಪಾರ್ಟಿಕಲ್ಸ್ಗಳು, ಫೋಟಾನು ಮತ್ತು ಎಲೆಕ್ಟ್ರಾನ್ ಅಂತಕ್ಕಂಥ 2 ನ್ಯಾನೋ ಪಾರ್ಟಿಕಲ್ಸ್ಗಳು ಕೊಲೈಡ್ ಆಗಲಿಕ್ಕೆ ತಗೊಳ್ತಕ್ಕಂಥ ಟೈಮ್ ಈಸ್ ಆಲ್ಸೋ 10⁻⁹ ಸೆಕೆಂಡ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಸಡನ್ ಆರ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಎರಡನೇದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಬೇಕು. ಯಾವ ರೀತಿ ಎಕ್ಸಾಂಪಲ್ ಪಾಸ್ ಆಗಲಿಕ್ಕೆ ಮಿನಿಮಮ್ ಮಾರ್ಕ್ಸ್ 35 ಮಾರ್ಕ್ಸ್ ಬೇಕು, ಹಾಗೇನೆ ಎಲೆಕ್ಟ್ರಾನ್ ಎಮಿಟ್ ಆಗ್ಲಿಕ್ಕೂ ಸಹಿತ ಮಿನಿಮಮ್ ಎನರ್ಜಿ ಅಥವಾ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಆದ್ರೂ ಬೇಕು. ಯಾಕೆ ಅನ್ನೋದು ನೋಡಿ. ಇಫ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ 2 ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ಅನ್ಕೋಣ. ಹಾಗಾದ್ರೆ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ 2 ಎಲೆಕ್ಟ್ರಾನ್ ವೋಲ್ಟ್ ಅಂತ ಅನ್ಕೋಣ. ಆಗ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ? 0. ಹಾಗಾದ್ರೆ ಕೈನೆಟಿಕ್ ಎನರ್ಜಿ 0 ಆಯ್ತು ಅಂತಂದ್ರೆ ವೆಲಾಸಿಟಿ ಎಷ್ಟಾಗುತ್ತೆ ಎಲೆಕ್ಟ್ರಾನ್ ಅಲ್ಲಿ? 0. ಹಾಗಾದ್ರೆ ವೆಲಾಸಿಟಿ 0 ಆಗಿದೆ ಅಂದ್ರೆ ಅರ್ಥ ಏನು? ಎಲೆಕ್ಟ್ರಾನ್ ಈಸ್ ಜಸ್ಟ್ ಎಮಿಟೆಡ್ ಫ್ರಮ್ ದ ಫೋಟೋಮೆಟಲ್. ಎಲೆಕ್ಟ್ರಾನ್ ಜಸ್ಟ್ ಎಮಿಟ್ ಆಗಿದೆ ಅಷ್ಟೇ. ಹಾಗಾದ್ರೆ ಇಲ್ಲಿ V = 0 ಆಯ್ತು ಅಂದ್ರೆ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಆಗ E = W ಆಯ್ತು. ಅಂದ್ರೆ ಆ ಒಂದು ಫೋಟಾನು ಕೊಟ್ಟಿರ್ತಕ್ಕಂಥ ಎನರ್ಜಿನೇ ಆ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಈಕ್ವಲ್ ಆಯ್ತು. ಹಾಗಾದ್ರೆ ಈಗ ಆ ಒಂದು ಫೋಟಾನು ಕೊಟ್ಟಿರ್ತಕ್ಕಂಥ ಎನರ್ಜಿ ಐತಲ್ಲ, ದಟ್ ಇಸ್ ದ ಮಿನಿಮಮ್ ಎನರ್ಜಿ. ಎಲೆಕ್ಟ್ರಾನ್ ಜಸ್ಟ್ ಎಮಿಟ್ ಆಗಲಿ ಬೇಕಾಗಿರ್ತಕ್ಕಂಥ ಎನರ್ಜಿ. ಹಾಗಾದ್ರೆ ಎನರ್ಜಿ ಮಿನಿಮಮ್ ಇರಬೇಕು ಅಂತಂದ್ರೆ ಅಲ್ಲಿ ಫ್ರೀಕ್ವೆನ್ಸಿನೂ ಸಹಿತ ಮಿನಿಮಮ್ ಇರಬೇಕು. ದಟ್ ರಿಕ್ವೈರ್ಡ್ ಮಿನಿಮಮ್ ಫ್ರೀಕ್ವೆನ್ಸಿ ಇಸ್ ದ μ0. ಹಾಗಾಗಿ W = hν0. μ0 is the threshold frequency. ಅಂದ್ರೆ ಎಲೆಕ್ಟ್ರಾನ್ ಫೋಟೋ ಮೆಟಲ್ ಇಂದ ಎಮಿಟ್ ಆಗಲಿಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಆದ್ರೂ ಬೇಕು. ದಟ್ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಈಸ್ W = hν0. ಇಟ್ ಎಕ್ಸಿಸ್ಟೆನ್ಸ್ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಎರಡನೇದು, when the frequency of incident light is greater than the threshold frequency, ಆಗ intensity of incident light and photoelectric current are varies directly ಅಂತ ಥರ್ಡ್ ಪಾಯಿಂಟ್ ಹೇಳಿದ್ವಿ. ಯಾಕೆ?
ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗಬೇಕು ಅಂತ, ಕರೆಂಟ್ ಬೇಕು ಅಂದ್ರೆ I = Q/T. ಹಾಗಾದ್ರೆ ಚಾರ್ಜ್ ಬೇಕು ಅಂದ್ರೆ N × E/T. ಹಾಗಾದ್ರೆ E ಅಂದ್ರೆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, T is the time constant and N is the number of electrons. ಹಾಗಾದ್ರೆ ಎಮಿಟ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಆದರೆ ಚಾರ್ಜ್ ಜಾಸ್ತಿ ಆಗುತ್ತೆ, ಚಾರ್ಜ್ ಜಾಸ್ತಿ ಆಗಬೇಕು ಅಂದ್ರೆ ಕರೆಂಟು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಈಗ ತಾನೇ ಹೇಳಿದೆ ನಾನು, ಒಂದು ಫೋಟಾನ್ ಇಂದ ಒಂದು ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. 2 photons ಇಂಟ್ರಾಕ್ಟ್ ಆದರೆ 2 electrons ಎಮಿಟ್ ಆಗ್ತವೆ. 100 photons ಇಂಟ್ರಾಕ್ಟ್ ಆದರೆ 100 electrons ಎಮಿಟ್ ಆಗ್ತವೆ. ಹಾಗಾದ್ರೆ ಫೋಟಾನ್ ಜಾಸ್ತಿ ಆಗಬೇಕು ಅಂದ್ರೆ ಏನು ಮಾಡಬೇಕು ನಾವು? ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸ್ ಮಾಡಬೇಕು. ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್. ನಿನ್ನೆ ಪ್ರಾಪರ್ಟೀಸ್ ಅಲ್ಲಿ ಹೇಳಿದೆ. ಹಾಗಾದ್ರೆ ನಮ್ಮ ಈ ಇಂಟೆನ್ಸಿಟಿ ಜಾಸ್ತಿ ಇದ್ರೆ ಮೋರ್ ನಂಬರ್ ಆಫ್ ಫೋಟಾನ್ಸ್ ಇರುತ್ತೆ. ಹಾಗಾದ್ರೆ ಮೋರ್ ನಂಬರ್ ಆಫ್ ಫೋಟಾನ್ಸ್ಗಳು ಮೆಟಲ್ ಪ್ಲೇಟ್ ಮೇಲೆ ಇನ್ಸಿಡೆಂಟ್ ಆದಾಗ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತವೆ. ಹಾಗಾದ್ರೆ ಎಲೆಕ್ಟ್ರಾನ್ಸ್ ನಂಬರ್ ಜಾಸ್ತಿ ಆದ್ರೆ ಚಾರ್ಜ್ ಜಾಸ್ತಿ ಆಗುತ್ತೆ, ಆಗ ಕರೆಂಟ್ ಈಸ್ ಆಲ್ಸೋ ಇನ್ಕ್ರೀಸಸ್. ಹಾಗಾಗಿ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋಟೋ ಎಲೆಕ್ಟ್ರಿಕ್ ಕರೆಂಟ್. And 4th point, maximum kinetic energy of the emitted photoelectron is directly proportional to frequency. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ 2 electron volt, it is the constant. ಹಾಗಾದ್ರೆ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ 2 electron volt ಇತ್ತಂದ್ರೆ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಹಾಗಾದ್ರೆ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ 3 electron volt ಆದ್ರೆ ಕೈನೆಟಿಕ್ ಎನರ್ಜಿ 1 electron volt ಆಗುತ್ತೆ. ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ 4 electron volt ಇದ್ರೆ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ 2 electron volt ಆಗುತ್ತೆ. ಅಂದ್ರೆ ಈ ಇನ್ಸಿಡೆಂಟ್ ಆಗೋ ಫೋಟಾನ್ ಅಲ್ಲಿ ಎನರ್ಜಿ ಇನ್ಕ್ರೀಸ್ ಮಾಡ್ತಾ ಬಂದ್ರೆ ಆ ಫೋಟಾನ್ ಅಲ್ಲಿರೋ ಕೈನೆಟಿಕ್ ಎನರ್ಜಿನೂ ಸಹಿತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇನ್ಸಿಡೆಂಟ್ ಫೋಟಾನ್ ಅಲ್ಲಿ ಎನರ್ಜಿ ಇನ್ಕ್ರೀಸ್ ಆಗಬೇಕಾದ್ರೆ E = h/nu, h is the constant. ಹಾಗಾದ್ರೆ E and nu are varies directly. ಹಾಗಾದ್ರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಎನರ್ಜಿ ಆಫ್ ದ ಫೋಟಾನ್ ಇನ್ಕ್ರೀಸ್ ಆದ್ರೆ ಕೈನೆಟಿಕ್ ಎನರ್ಜಿನೂ ಸಹಿತ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್. ಜೊತೆಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ V = W/Q0. work done by the unit charge is called electric potential. ಹಾಗಾದ್ರೆ W = V × Q0. ಹಾಗಾದ್ರೆ work done is nothing but the kinetic energy half mv². V is nothing but the stopping potential and Q0 is nothing but charge of the electron. ಹಾಗಾಗಿ maximum kinetic energy of the photoelectron is equal to stopping potential in electron volt. ಹಾಗಾಗಿ half mv² is equal to Vs × E ಆಗುತ್ತೆ. ಹಾಗಾದ್ರೆ Vs × E ಇರೋ ಜಾಗದಲ್ಲಿ ನಾವು half mv² ಇರೋ ಜಾಗದಲ್ಲಿ E × Vs ಸಬ್ಸ್ಟಿಟ್ಯೂಟ್ ಮಾಡಿದ್ರೆ hν = W + E × Vs. This is also equation for Einstein's photoelectric equation. Okay.